ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್-19 ಎರಡನೇ ಅಲೆಯನ್ನು ತಡೆಗಟ್ಟೋದಕ್ಕೆ ಸರ್ಕಾರದ ನಿರ್ದೇಶನದ ಪ್ರಕಾರ ಭಾಳಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಿ ಜನಗಳ ಮೂವ್ಮೆಂಟನ್ನು ಅನಗತ್ಯವಾಗಿ ಆಗ್ತಾ ಇರುವಂಥ ಮೂವ್ಮೆಂಟನ್ನು ರೆಸ್ಟ್ರಿಕ್ಷನ್ ಮಾಡೋದಕ್ಕೆ ಕೆಲವೊಂದು ಕ್ರಮಗಳನ್ನು ನಿರ್ದೇಶನ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಂಪೂರ್ಣವಾದಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. 21/4/2021 ರಾತ್ರಿ 9 ಗಂಟೆಯಿಂದ ಮೇ 4ನೇ ತಾರೀಕು ಬೆಳಗ್ಗೆ 6 ಗಂಟೆ ತನಕ ಏನು ರಾತ್ರಿ ಕರ್ಫ್ಯೂ, ವಾರಾಂತ್ಯದ ಕರ್ಫ್ಯೂ ಮತ್ತು ಪ್ರತಿದಿನದ ಮಾರ್ಗಸೂಚಿಗಳನ್ನು ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಹೊರಡಿಸಿದೆ. ಭಾಳಷ್ಟು ಜನಕ್ಕೆ ಗೊಂದಲ ಇರೋದು ಬರೀ ನೈಟಲ್ಲಿ ಕರ್ಫ್ಯೂ ಇರುತ್ತೆ, ವಾರಾಂತ್ಯದಲ್ಲಿ ಕರ್ಫ್ಯೂ ಇರುತ್ತೆ, ಬೇರೆ ದಿವಸಗಳಲ್ಲಿ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಇರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಭಾಳಷ್ಟು ಜನಕ್ಕೆ ತಪ್ಪು ಕಲ್ಪನೆ ಇರುವಂಥದ್ದಿದೆ. ಎಲ್ಲ ರೀತಿಯಾದಂಥ ಈ 21ನೇ ತಾರೀಕಿಂದ ಮೇ 4ರ ತನಕ ಅಗತ್ಯ ವಸ್ತುಗಳನ್ನು ಬಿಟ್ಟು ಬೇರೆ ಎಲ್ಲ ಅನಗತ್ಯವಾಗಿರುವಂತಹ ಸದ್ಯದ ಮಟ್ಟಿಗೆ ಅಷ್ಟೊಂದು ಎಸೆನ್ಷಿಯಲ್ ಇಲ್ಲದೆ ಇರುವಂತಹ, ಎಮರ್ಜೆನ್ಸಿ ಇಲ್ಲದೆ ಇರುವಂತಹ ಎಲ್ಲ ಸರ್ವಿಸಸ್ಗಳನ್ನು ಕೂಡ ಈ ಒಂದು 14 ದಿವಸಗಳ ಕಾಲ ರಿಸ್ಟ್ರಿಕ್ಷನ್ ಹಾಕಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಅದರೊಳಗಡೆ ಭಾಳ ಸ್ಪಷ್ಟವಾಗಿ ಕೊಟ್ಟಿರುವಂತಹ ಇದರೊಳಗಡೆ ಅಂತ ಹೇಳಂದರೆ ಹಾಲು, ಡೈರಿ ಪ್ರಾಡಕ್ಟ್ಸು, ಗ್ರಾಸರಿ, ಆಹಾರ ಪದಾರ್ಥಗಳು, ತರಕಾರಿ, ಹಣ್ಣು ಹಂಪಲುಗಳು, ಮೆಡಿಕಲ್ ಶಾಪ್ಸ್ಗಳು, ಹಾಸ್ಪಿಟಲ್ಸು, ಬೇರೆ ಇದಕ್ಕೆ ಸಂಬಂಧಪಟ್ಟದ್ದನ್ನು ಬಿಟ್ಟು ಉಳಿದಿರುವಂತಹ ಎಲ್ಲ ದಿನಸಿ ಆಗಿರ್ಬೋದು, ಬೇರೆ ಎಲ್ಲ ಪಡಿತರ ಅಂಗಡಿಗಳು, TDS ಶಾಪ್ಸ್ಗಳಾಗಿರ್ಬೋದು, ಇವನ್ನೆಲ್ಲವನ್ನು ಬಿಟ್ಟು ಉಳಿದಿರುವಂತಹ ಎಲ್ಲ ಶಾಪ್ಸ್ಗಳು ಕೂಡ ಕ್ಲೋಸ್ ಆಗಬೇಕು ಅಂತ. ಅದರಲ್ಲೂ ಎಸ್ಪೆಷಲಿ ಜ್ಯುವೆಲ್ರಿ ಶಾಪ್ಸ್ಗಳಾಗಿರ್ಬೋದು, ಬಟ್ಟೆ ಅಂಗಡಿಗಳಾಗಿರ್ಬೋದು, ಫುಟ್ವೇರ್ ಅಂಗಡಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅದನ್ನು ಕ್ಲೋಸ್ ಮಾಡಿಕೊಂಡು ಮೇ 4ರ ಬೆಳಿಗ್ಗೆ 6 ಗಂಟೆ ತನಕ ಕೂಡ ಎಲ್ಲವೂ ಕ್ಲೋಸ್ ಇರಬೇಕಾಗಿರುತ್ತೆ. ನೈಟಲ್ಲಿ ಎಲ್ಲ ಮೂಮೆಂಟ್ಸ್ಗಳು ಸ್ಟಾಪ್ ಆಗಬೇಕಾಗಿರುತ್ತೆ. ಅಗತ್ಯ ಇದ್ದರೆ ಮಾತ್ರ ಜನ ಹೊರಗಡೆ ಓಡಾಡಬೇಕಾಗುತ್ತೆ. ವೀಕೆಂಡಲ್ಲಿ ಇರುವಂಥ ಕರ್ಫ್ಯೂ ಒಳಗಡೆ ಇನ್ನೂ ಅಡಿಷ್ನಲ್ ಆಗಿರುವಂತಹ ಇದರೊಳಗಡೆ ಇರುತ್ತೆ. ಬೆಳಿಗ್ಗೆ 6ರಿಂದ 10 ಗಂಟೆ ತನಕ ಮಾತ್ರ ಎಸೆನ್ಷಿಯಲ್ ಐಟಮ್ಸ್ಗಳು ಸಿಗುತ್ತೆ. ಬೇರೆ ಟೈಮಲ್ಲಿ ಜನಗಳು ಅನಗತ್ಯವಾಗಿ ಓಡಾಡುವಂಥದ್ದನ್ನು ಬಿಟ್ಟು ಅವರವರ ಮನೆಯಲ್ಲೇ ಇಟ್ಕೊಂಡು ಕೋವಿಡ್ನ ಎರಡನೇ ಅಲೆಯನ್ನು ತಡೆಯೋದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕಾಗಿರುತ್ತೆ. ಭಾಳಷ್ಟು ಕಡೆಗಳಲ್ಲಿ ಗೂಡ್ಸ್ ವೆಹಿಕಲ್ಸ್ಗಳ ಮೂವ್ಮೆಂಟ್ ಆಗಿರ್ಬೋದು, ಇಂಡಸ್ಟ್ರಿಯ ಮೂವ್ಮೆಂಟ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಈ ಒಂದು 13-14 ದಿವಸಗಳಲ್ಲಿ ವೀಕೆಂಡ್ ಕರ್ಫ್ಯೂನ ಬಿಟ್ಟು ಬೇರೆ ದಿವಸಗಳಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಅವಕಾಶ ಇದೆ. ಕನ್ಸ್ಟ್ರಕ್ಷನ್ಗೆ ಬೇಕಾಗಿರುವಂಥ ಮಟೀರಿಯಲ್ಸ್ಗಳು ಸಿಗುವಂಥದ್ದು ಮತ್ತು ಆಟೋಮೊಬೈಲ್ಗೆ ರಿಪೇರಿಗೆ ಸಂಬಂಧಪಟ್ಟಾಗಿ ಗ್ಯಾರೇಜ್ ಆಗಿರ್ಬೋದು, ಪಂಚರ್ ಶಾಪ್ಸ್ಗಳಾಗಿರ್ಬೋದು, ಅವೆಲ್ಲ ಮಾಡೋದಕ್ಕೆ ಅವಕಾಶ ಇದೆ. ಬೇರೆ ಇದನ್ನು ಏನು ಹೋಟೆಲ್ಸ್ಗಳಾಗಿರ್ಬೋದು, ವೈನ್ ಶಾಪ್ಸು, ಬಾರ್ಸ್ಗಳಲ್ಲಿ ಬರೀ ಪಾರ್ಸೆಲ್ಸ್ಗಳನ್ನು ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಕುತ್ಕೊಂಡು ಇದರೊಳಗಡೆ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವುದೇ ಹೋಟೆಲ್ಸ್ಗಳಲ್ಲಿ ಅವರು ಪಾರ್ಸೆಲ್ಸನ್ನು ಕೊಡ್ಬೋದು, ಆದರೆ ಅಲ್ಲಿ ಒಳಗಡೆ ಬಿಟ್ಕೊಳೋದಕ್ಕೆ ಅದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಭಾಳಷ್ಟು ಇದರೊಳಗಡೆ ಒಂದು ಡೈರೆಕ್ಷನ್ಸ್ಗಳನ್ನು ಕೊಟ್ಟಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ, ಸರ್ಕ್ಯುಲರು ಭಾಳ ಎಕ್ಸಾಸ್ಟಿವ್ ಆಗಿ ಭಾಳ ಡಿಟೇಲ್ ಆಗಿ ಇದರೊಳಗಡೆ ಇದೆ. ಸ್ವಲ್ಪ ಜನಕ್ಕೆ ಕೆಲವೊಂದು ಗೊಂದಲಗಳು ಉಂಟಾಗಿರೋದು ಹೌದು, ಅದನ್ನು ಕಾಲಕಾಲಕ್ಕೆ ನಾವು ಇದನ್ನು ಮಾಡ್ತಾ ಇದ್ವಿ. ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ ಆಗಿರ್ಬೋದು, ಮಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಅರ್ಬನ್ ಲೋಕಲ್ ಬಾಡೀಸ್ಗಳಾಗಿರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೆಲ್ಲರೂ ಕೂಡ ತಂಡ ಇದರೊಳಗಡೆ ಮಾಡಿಕೊಂಡು ಆದಷ್ಟು ಸರ್ಕಾರದ ನಿಯಮಾವಳಿಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನೂ ಕೂಡ ಈ ಒಂದು ಏನು ಸೆಕೆಂಡ್ ವೇವ್ನ ಬ್ರೇಕ್ ಮಾಡೋದಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನಗಳು, ಜನಗಳು ಅಧಿಕಾರಿಗಳೆಲ್ಲರೂ ಕೂಡ ಇದೊಂದು ಥ್ಯಾಂಕ್ಲೆಸ್ ಜಾಬನ್ನು ಮಾಡ್ತಾ ಇರಬೇಕಾದಾಗ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ, ಸಹಕರಿಸಿ. ಕೊರೋನಾ ಅನ್ನೋದು ಪ್ರತಿ ದಿವಸ 400-500 ಕೇಸಸ್ಗಳು ಬರ್ತಾ ಮೆಡಿಕಲ್ ಟೀಮ್ಸ್ಗಳಿಗೆ ಅದರದೇ ಆದಂಥ ಒಂದು ಪ್ರೆಷರನ್ನು ಹಾಕ್ತಾ ಇರುತ್ತೆ. ಇಂಥ ಸಮಯದೊಳಗಡೆ ಭಾಳ ಅಗತ್ಯವಾಗಿ ಇದ್ದರೆ ಮಾತ್ರ, ಎಮರ್ಜೆನ್ಸಿ ಆಗಿರುವಂಥ ವಿಷಯಗಳು ಅಗತ್ಯತೆ ಇದ್ದರೆ ಮಾತ್ರ ಹೊರಗಡೆ ಬರುವಂಥದ್ದು ಮತ್ತು ಕೆಲಸ ಮಾಡುವಂಥದ್ದು. ಅನಗತ್ಯವಾಗಿ ಸಂಚಾರ ಮಾಡೋದನ್ನು ನಿಲ್ಲಿಸಬೇಕು. ಸೋಷಿಯಲ್ ಗ್ಯಾದರಿಂಗ್ಸ್ಗಳನ್ನು ಮಾಡೋದು, ಈಗ ಮದುವೆಗೆ ಸಂಬಂಧಪಟ್ಟಾಗೆ ಪೂರ್ವ ನಿಗದಿತ ಮದುವೆಗಳನ್ನು ಮಾಡೋದಕ್ಕೆ ಸರ್ಕಾರ ಅದೊಂದು ವಿಶೇಷ ಪ್ರಕರಣ ಅಂತೇಳಿ ಮಾಡಿ ಅನುವು ಮಾಡಿಕೊಟ್ಟಿದೆ. ಅದರಲ್ಲಿ ಎಲ್ಲ ವ್ಯಕ್ತಿಗಳನ್ನು ಸೇರಿಕೊಂಡು 50 ಜನ ಅತಿಥಿಗಳು ಮಾತ್ರ ಭಾಗವಹಿಸಿ ಮಾಡೋದಕ್ಕೆ ಅವಕಾಶ ಇದೆ. ಫ್ಯೂನರಲ್ಗೆ ಸಂಬಂಧಪಟ್ಟಾಗೆ ಅವರ ಕುಟುಂಬದವರೇ ಸೇರಿ 20 ಜನಗಳಿಗೆ ಮೀರದೇ ಇರೋ ಹಾಗೆ ಫ್ಯೂನರಲ್ ಇದನ್ನು ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಭಾಳ ಅಗತ್ಯ ಇದೆ. ಮತ್ತು ಈಗ ಮದುವೆ ಅಂತೇಳಿ ಕೊಟ್ಟಿದ್ದರಿಂದ ಬೇರೆ ಯಾವುದೇ ಒಂದು ಪ್ರೋಗ್ರಾಮ್ಸ್ಗಳಿಗೂ ಕೂಡ ಅವಕಾಶ ಇರಲ್ಲ. ಯಾವ ವೆನ್ಯೂ ಅಲ್ಲಿ ಪರ್ಮಿಷನ್ ಆಗ್ತಾ ಇದೆ ಅವರು ಪಾಸಸ್ಗಳನ್ನು, ಅಂದರೆ ಯಾರ್ಯಾರು ಗೆಸ್ಟ್ಗಳು ಬರ್ತಾರೆ ಅನ್ನೋವಂಥ 50 ಜನ ಇದ್ರದ್ದು ಆ ಸಂಬಂಧಪಟ್ಟ PDO ಆಗಿರ್ಬೋದು, ಚೀಫ್ ಆಫೀಸರ್ ಆಗಿರ್ಬೋದು, ಕಮಿಷನರ್ಸ್ಗಳಿಂದ ಸರ್ಟಿಫೈ ಮಾಡಿಕೊಂಡು ID ಕಾರ್ಡು ಮತ್ತು ಇನ್ವಿಟೇಷನ್ ಜೊತೆಗೆ ಹೋದರೆ ಅವ್ರಿಗೇನು ಸಮಸ್ಯೆ ಇಲ್ಲ. ಆದಷ್ಟು ಕಡಿಮೆ ಜನಗಳಲ್ಲಿ ಅವರ ಒಂದು ಮನೆಯ ಪ್ರೋಗ್ರಾಮ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ.
ಹಾಗಾಗಿ ಅದನ್ನು ಬಿಟ್ಟು ಜಾಸ್ತಿ ಜನನ ಸೇರಿಸೋದು, ಅನಗತ್ಯವಾಗಿ ಮೂವ್ಮೆಂಟ್ ಮಾಡೋದು, ಬೇರೆ ರೀತಿ ಇದರೊಳಗಡೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡನೇ ವೇವನ್ನು ತಡೆಯೋದು ನಮಗೆ ಭಾಳ ಕಷ್ಟ ಆಗುತ್ತೆ. ನಮ್ಮಲ್ಲಿ ಹಾಸ್ಪಿಟಲ್ಸು, ಮೆಡಿಕಲ್ ಕಾಲೇಜು ಇವೆಲ್ಲ ಇದ್ದರೂ ಕೂಡ ಪ್ರತಿಯೊಂದು ಪಾಯಿಂಟ್ಗಳಲ್ಲೂ ಕೂಡ ಬೇರೆ ಜಿಲ್ಲೆಗಳಿಂದನೂ ಕೂಡ ಪ್ರಕರಣಗಳು ಬರ್ತಾ ಇರೋದ್ರಿಂದ ಕೆಲವೊಂದು ವಿಷಯದಲ್ಲಿ ಈಗ ಸದ್ಯಕ್ಕೆ ಜನರಲ್ ಬೆಡ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ರೆಮ್ಡೆಸಿವಿರ್ ಆಗಿರ್ಬೋದು ನಮ್ಮ ಗೌರ್ಮೆಂಟಲ್ಲಿ ಕೊರತೆ ಇಲ್ಲದೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಬಂದರೆ ಜನಗಳಿಗೇನೆ ತೊಂದರೆ ಆಗುತ್ತೆ. ಹಾಗಾಗಿ ಸಾರ್ವಜನಿಕರೆಲ್ಲರೂ ಕೂಡ ಸಹಕರಿಸಬೇಕು. ಸರ್ಕಾರದ ನಿಯಮಾವಳಿಗಳನ್ನು ಮಾಡಬೇಕಾದಾಗ ಏನಾದರೂ ಒಂದು ಉದ್ದೇಶಗಳಿದ್ದೇ ಇರುತ್ತೆ. ಅದನ್ನು ಸ್ವಲ್ಪನಾದರೂ ಯೋಚನೆ ಮಾಡಿಕೊಂಡು ಮಾಡಿರುವಂಥದ್ದಕ್ಕೆ ನಾಗರಿಕರು, ವರ್ತಕರು ಎಲ್ಲೆಲ್ಲರೂ ಸಹಕರಿಸೋರ ಜೊತೆಗೆ ದಕ್ಷಿಣ ಕನ್ನಡ ಮಂಗಳೂರಲ್ಲಿ ನಾವು ಕೊರೋನಾ ಸೆಕೆಂಡ್ ವೇವನ್ನು ಟ್ರಾನ್ಸ್ಮಿಟ್ ಆಗದೇ ಇರೋ ಹಾಗೆ ಅದನ್ನು ಬ್ರೇಕ್ ಮಾಡಿ ಕಂಟ್ರೋಲ್ ಮಾಡೋದಕ್ಕೆ ಜಿಲ್ಲಾಡಳಿತದೊಂದಿಗೆ ಸಹಕರಿಸಬೇಕು ಅಂತ ಕೇಳ್ಕೊತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯೊಳಗಡೆ ಭಾಳಷ್ಟು ಜನ ಏನು ಸಿಂಪ್ಟಮ್ಸ್ಗಳಿದ್ರೂ ಕೂಡ ಮುಂದೆ ಬಂದು ಟೆಸ್ಟ್ ಮಾಡಿಸ್ಕೋತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ಸ್ಗಳು ಭಾಳ ಇರುತ್ತೆ. ಹೆದರ್ಕೋಬೇಡಿ, ಯಾರನ್ನೂ ಕೂಡ ಅನಾವಶ್ಯಕವಾಗಿ ಅವ್ರನ್ನ ಅಡ್ಮಿಷನ್ ಮಾಡಿಸೋದಿಲ್ಲ. ಅವರು ಟೆಸ್ಟ್ ಮಾಡಿಸ್ಕೊಂಡು ಅವರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ BP, ಶುಗರು ಅಥವಾ ಸಂಬಂಧಪಟ್ಟ ಬೇರೆ ಯಾವುದಾದ್ರೂ ಕಾಯಿಲೆಗಳಿದ್ದರೆ ಅದು ನಿಯಂತ್ರಣದಲ್ಲಿ ಇಲ್ಲದೇ ಇದ್ದರೆ ಮಾತ್ರ ಅಂಥವರಿಗೆ ಹಾಸ್ಪಿಟಲಲ್ಲಿ ಇಡೋದಕ್ಕೆ ವ್ಯವಸ್ಥೆ ಆಗುತ್ತೆ. ಪ್ರತಿ ತಾಲೂಕುಗಳಲ್ಲಿ 5 ವೆಂಟಿಲೇಟರ್ಗಳೆಲ್ಲ ಆಕ್ಸಿಜನ್ ಇರುವಂತಹ ಬೆಡ್ಸ್ಗಳನ್ನು, ಹಾಸ್ಪಿಟಲ್ಸ್ಗಳನ್ನು ಮಾಡಿದ್ವಿ. ಮತ್ತು ಕೆಲವೊಬ್ಬರಿಗೆ ಕೋವಿಡ್ ಕೇರ್ ಸೆಂಟರ್ಸ್ಗಳನ್ನು ಕೂಡ ನಾವು ಮಾಡಿದ್ವಿ. ಹಾಗಾಗಿ ಯಾರೂ ಕೂಡ ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇವರು ನಿರ್ಭೀತರಾಗಿ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ. ಆದಷ್ಟು ಬೇಗ ಸೋಂಕನ್ನು ನಾವು ಪತ್ತೆ ಹಚ್ಚು ಮಾಡೋದ್ರಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗದೇ ಇರೋ ಹಾಗನ್ನು ಕೂಡ ನಾವು ತಡಿಬೋದು. ಜೊತೆಗೆ ಸರಿಯಾದ ಸಮಯದೊಳಗಡೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಜೀವ ಹಾನಿ ಆಗೋದನ್ನು ಕೂಡ ನಾವು ತಪ್ಪಿಸ್ಬೋದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ RT-PCR ಟೆಸ್ಟನ್ನು ಯಾರ್ಯಾರಿಗೆ ಸಿಂಪ್ಟಮ್ಸ್ ಇರುತ್ತೆ, ಜ್ವರ ಸಂಬಂಧಿ, ಶೀತ, ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಈ ಥರ ಕಾಯಿಲೆಗಳಿದ್ದರೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಕಡ್ಡಾಯವಾಗಿ ಹತ್ತಿರದಲ್ಲಿರುವಂಥ PHCಗಳಲ್ಲಿ ಅಥವಾ ಸರ್ಕಾರಿ ಇದರೊಳಗಡೆ ಹೋಗಿ ಏನು ಸ್ವಾಬ್ಸನ್ನು ಕೊಟ್ಟು, ನೇಸೋಫೆರಿಂಜಿಯಲ್ ಸ್ವಾಬ್ಸ್ಗಳನ್ನು ಕೊಟ್ಟು ಟೆಸ್ಟನ್ನು ಮಾಡಿಸ್ಕೊಂಡು ಸೋಂಕನ್ನು ಬೇಗ ಪತ್ತೆ ಹಚ್ಚೋದ್ರ ಜೊತೆಗೆ ಸೆಕೆಂಡ್ ವೇವನ್ನು ನಾವು ತಡೆಗಟ್ಟೋದಕ್ಕೆ ಕ್ರಮ ಮಾಡಬೇಕು. ಜೊತೆಗೆ ಇದೇ ಪಾಯಿಂಟ್ಗಳಲ್ಲಿ ನಮ್ಮಲ್ಲಿ ಭಾಳಷ್ಟು ರೆಸಿಡೆನ್ಷಿಯಲ್ಸ್ ಹಾಸ್ಟೆಲ್ಸು, ಕಾಲೇಜಸ್ಗಳು ಇವೆಲ್ಲ ಇದ್ದಾವೆ. ಇಲ್ಲಿ ಎಲ್ಲ ರೀತಿಯಾದಂತಹ ಈ ಲೈವ್ ಕ್ಲಾಸಸ್ಗಳನ್ನು ಸರ್ಕಾರ ಸ್ಟಾಪ್ ಮಾಡಿದೆ. ಆದರೆ ಅದರೊಳಗಡೆ ಫೈನಲ್ ಇಯರ್ಗೆ ಸಂಬಂಧಪಟ್ಟ ಹಾಗೆ RGHS ಒಳಗಡೆ ಫೈನಲ್ ಇಯರ್ಗೆ ಮತ್ತು ಎಕ್ಸಾಮ್ ಗೋಯಿಂಗ್ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಅವಶ್ಯಕತೆ ಇದ್ದರೆ ಕ್ಲಾಸಸ್ನ ತೊಗೋಬೋದು ಅನ್ನೋವಂಥದ್ದಿದೆ. ಮೆಡಿಕಲಲ್ಲಿ ಆಗಿರ್ಬೋದು, ಇದರೊಳಗಡೆ ಮೆಡಿಕಲ್ ಕಾಲೇಜಿಗೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸಸ್ಗೆ ಸಂಬಂಧಪಟ್ಟಾಗೆ ಡೈರೆಕ್ಷನ್ಸ್ ಬಂದಿದೆ. ಮತ್ತು VTO ಅವರಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಸೆಮಿಸ್ಟರ್ಗಳಲ್ಲಿ ತುರ್ತಾಗಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡೋದಕ್ಕೆ ಕೆಲವೊಂದು ಅವರು ಸರ್ಕಾರದ ಪರ್ಮಿಷನ್ನ ತೊಗೊಂಡು ಕೆಲವೊಂದು ಇದರೊಳಗಡೆ ಇದೆ. ಆದರೆ ಕೆಲವೊಂದು ರೆಸಿಡೆನ್ಷಿಯಲ್ ಕಾಲೇಜಸಲ್ಲಿ ಗೇಟನ್ನು ಕ್ಲೋಸ್ ಮಾಡಿ ಒಳಗಡೆ ಕ್ಲಾಸಸ್ ನಡೀತಾ ಇದ್ದಾರೆ ಅಂಥ ಪ್ರಕರಣಗಳು ಕಂಡು ಬಂದರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸೋಂಕಿತ ವ್ಯಕ್ತಿಗಳು ಅವ್ರಿಗೆ ಅದರೊಳಗಡೆ ಇದ್ದು ಮತ್ತು ಎಲ್ಲೆಲ್ಲಿ ಕ್ಲಾಸಸ್ ನಡಿಬಾರ್ದು ಅನ್ನೋದು ಸರ್ಕಾರದ ಡೈರೆಕ್ಷನ್ಸ್ ಇರುತ್ತೆ. ಕ್ಲಾಸಸ್ಸನ್ನು ನಡೆಸಿದರೆ ಆಡಳಿತ ವರ್ಗದ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಿಮಿನಲ್ ಕೇಸಸ್ನ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟಲ್ಲಿ ನಾವು ಬುಕ್ ಮಾಡಬೇಕಾಗುತ್ತೆ. ಜೊತೆಗೆ ಇದೇ ಟೈಮ್ ಒಳಗಡೆ ಅಂತರ್ಜಿಲ್ಲಾ ಮತ್ತು ಅಂತರ್ರಾಜ್ಯ ಪ್ರಯಾಣ ಮಾಡುವಂಥ ಏನು ನಮ್ಮಲ್ಲಿ ಹೈವೇ ಹಾದು ಹೋಗುತ್ತೆ ಅಥವಾ ಬೇರೆ ದೂರದ ಊರುಗಳಿಗೆ ಪ್ರಯಾಣ ಮಾಡಬೇಕಾಗಿರುತ್ತೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೂ ಕೂಡ 50% ಕೆಪಾಸಿಟಿಲಿ ಹೋಗೋದಕ್ಕೆ ಅವಕಾಶ ಇದೆ. ಅವರು ಹೋಗುವಂಥ ಟಿಕೆಟನ್ನು ತೋರಿಸ್ಬೋದು. ಈವನ್ ಏರ್ಪೋರ್ಟ್ ಒಳಗಡೆ ಹೋಗೋದಕ್ಕೆ ಟ್ಯಾಕ್ಸಿ, ಬೇರೆ ಎಲ್ಲ ಸರ್ವಿಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಅಂತರ್ರಾಜ್ಯ ಮತ್ತು ಅಂತರ್ಜಿಲ್ಲಾ ಪ್ರಯಾಣ ಮಾಡೋರಿಗೆ ಮತ್ತು ಗೂಡ್ಸ್ ವೆಹಿಕಲ್ಸ್ಗಳಿಗೆ, ಎಮರ್ಜೆನ್ಸಿ ವೆಹಿಕಲ್ಸ್ಗಳಿಗೆ ಯಾವುದೇ ನಿರ್ಬಂಧ ಇರೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯೊಳಗಡೆ ಮಂದಿರ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ 21ನೇ ತಾರೀಕಿಂದ ಮೇ 4ರ ತನಕ ಸಾರ್ವಜನಿಕ ಪ್ರವೇಶಕ್ಕೆ ಒಂದು ಪ್ರೊಹಿಬಿಷನ್ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಧಾರ್ಮಿಕ ಆಚರಣೆಗಳು, ಅದು ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಒಳಗಡೆ ಇರೋರು ಅವರ ಒಂದು ಸಂಬಂಧಪಟ್ಟ ಅರ್ಚಕರಾಗಿರ್ಬೋದು, ಮೌಲ್ವಿಗಳಾಗಿರ್ಬೋದು ಅಥವಾ ಫಾದರ್ಸ್ಗಳಾಗಿರ್ಬೋದು, ಒಳಗಡೆ ಅವರ ರೆಗ್ಯುಲರ್ ಸಂಪ್ರದಾಯಗಳನ್ನು ಮಾಡ್ಕೊಳೋದಕ್ಕೆ ಅವಕಾಶ ಇರುತ್ತೆ. ಸಾರ್ವಜನಿಕರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಇರಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ಮಂದಿರಗಳನ್ನು, ಮಸೀದಿಗಳನ್ನು, ಚರ್ಚ್ಗಳನ್ನು ಸಾರ್ವಜನಿಕಕ್ಕೆ ಪ್ರವೇಶಕ್ಕೆ ಅಲೋ ಮಾಡಿಕೊಡದೆ ಆದಷ್ಟು ಏನು ಪಬ್ಲಿಕ್ ಕಾಂಗ್ರಿಗೇಷನ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು.